సోల్మిలు నమ్మ కుడ్ల తుడు వార్తలు ముఖ్యాంశాలు ಐವನ್ ಡಿಸೂಜ ದುಂಬಾಳ್ತಿಡು ಕುಡ್ಲಡು ಸೌಹಾರ್ದ ಕ್ರಿಸ್ಮಸ್ ಕೂಟ ಕ್ರಿಸ್ತನ ಪುದರುಡು ಸರ್ವೇರಿಗಳ ಎಡ್ಡೆಬ್ಬಯಕ್ಕುವೆ ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜ ಸುಳ್ಯದ ಕಲ್ಲಪಳ್ಳಿಡು ರಬ್ಬರ್ ಮರ ಸಾಗವಂದಿತ್ತಿನ ಲಾರಿ ಪತ್ತತ್ತದು ಮಲ್ಲವಗಡ ಇಲ್ಲಗ ಗುದ್ದುದು ಮಗ್ರನ ಲಾರಿ ನಾಲ್ವೀರು ತೀರ್ದು ಪಾಕ ಜನಕ್ಕೂ ಪೆಟ್ಟು ಕಾಪು ಹೊಸದಾದ ಕಟ್ಟದ್ನ ಪುರಸಭೆಟ್ಟು ಎಂಗ್ಲಿಗ್ ಅಧಿಕಾರ ತಿಕ್ಕದಿಜ್ಜಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಗೆ ಓಟು ಕೊರತೆಗೆಂದಾಲೆ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ರಾಯಿ ಕೈತುಡಿದ ಶ್ರೀ ಮಂತ್ರದೇವತೆ ಕೊರಗಜ್ಜ ಕ್ಷೇತ್ರಡು ಕಟೀಲ್ ಮೇಳದ ಶ್ರೀದೇವಿ ಮಹಾತ್ಮೆ ಆಟ ಕಂಕನಾಡಿ ಗರೋಡಿ ಜಾತ್ರೆಡು ಮಾಯಂದಾಲ್ ನೇಮದ ಪೊರ್ಲು ತಿರ್ಲಿ ವಾರ್ತೆದೇವರ ಕ್ರಿಸ್ಮಸ್ ಪರ್ವನು ಮಾತ ಧರ್ಮದಕ್ಲು ಆಚರಣೆ ಮಲ್ಪುಯಿರು ಮಾತ ಧರ್ಮದಕ್ಲು ಮುಲ್ಪ ಸೇರಿದಿರು ಸರ್ವೇರಿಗಳ ಕ್ರಿಸ್ತನ ಪುದರಡು ಎಡ್ಡೆಪ್ಪು ಬಯಕು ಎಂದು ಈ ದುಂಬುದ ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪೇರೆ ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜೇರು ಪಂತೇರು ಕುಡ್ಲದ ಬಿಷಪ್ ಜತ್ತನ್ನ ಸಭಾಂಗಣೋಡು ಶುಕ್ರವಾರ ಐವನ್ ಡಿಸೋಜ ದುಂಬಾಳ್ತಿಡು ಸೌಹಾರ್ದ ಕ್ರಿಸ್ಮಸ್ ಆಚರಣೆ ಉದಿಪನ ಮಲ್ತದಾರ್ ಆಶೀರ್ವಚನ ಕೊರಿಯಿರು ವಿಧಾನ ಪರಿಷತ್ ಮಾಜಿ ಸದಸ್ಯರು ಐವನ್ ಡಿಸೋಜ ದುಂಬಾಳ್ತಿಡು ಐವನ್ ಡಿಸೋಜ ಅಭಿಮಾನಿ ಬಳಗದ ನಿರಟಿ 7ನೇ ವರ್ಷದ ಸರ್ವಧರ್ಮ ಸೌಹಾರ್ದ ಕ್ರಿಸ್ಮಸ್ ಕೂಟ ಶುಕ್ರವಾರ ಕುಡ್ಲದ ಬಿಷಪ್ ಜತ್ತನ್ನ ಸಭಾಂಗಣೋಡು ಅಟ್ಟಣೆ ಮಲ್ತಿತ್ತೀರು ಐವನ್ ಡಿಸೋಜ ಎದುಕೊಂದು ಸುರೂತ ಪಾತಿರ ಪಂಡದು ಮಾತಿರ್ಲ ಶಾಂತಿ ಸಮಾಧಾನೋಡು ಇಡೀ ಲೋಕೋನೆ ಗೆಂದೊಲಿಂದು ಏಸು ತಿರುಪಾದಿರು ತಾನು ವಿಧಾನ ಪರಿಷತ್ ಸದಸ್ಯ ಆದ ಪರಿಷತ್ಗೆ ಪೋಯ್ ನಡೆದಿಂಚ ಕರಿನ 7 ವರ್ಷದ್ದು ಸೌಹಾರ್ದ ಕ್ರಿಸ್ಮಸ್ ಆಚರಣೆ ಮಲ್ತೊಂದು ಬೈದ ದೀಪಾವಳಿ ಬೊಕ್ಕ ರಂಜಲ್ನ ಆಚರಣೆ ಮಲ್ಪು ಅಂದ್ ಪಂಡಿರು ಯೇಸು ಕ್ರಿಸ್ತರು ಎಲ್ಲರಿಗೂ ಶಾಂತಿ ಸಮಾಧಾನದಿಂದ ಇಡೀ ಪ್ರಪಂಚವನ್ನೇ ಗೆಲ್ಲಬಹುದು ಅಂತೇಳುವ ಸಂದೇಶವನ್ನು ಯೇಸು ಕ್ರಿಸ್ತರು ನೀಡಿದ್ದಾರೆ. ಕ್ರಿಸ್ಮಸ್ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕಳೆದ 7 ವರ್ಷಗಳಿಂದ ನಾನು ಶಾಸಕನಾಗಿ ವಿಧಾನ ಪರಿಷತ್ತಿಗೆ ಹೋದ ದಿನದಿಂದ ಇವತ್ತಿನ ದಿನದವರೆಗೆ ಪ್ರತಿ ವರ್ಷ ಈ ಹಬ್ಬವನ್ನು ಎಲ್ಲ ಸಮುದಾಯದ ನಾಯಕರುಗಳನ್ನು ಕರೆದು ಆಚರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇನೆ. ಎಲ್ಲ ಸಮುದಾಯಗಳು ಕ್ರಿಸ್ಮಸ್ ಮಾತ್ರವಲ್ಲ, ದೀಪಾವಳಿ, ಅದರ ಜೊತೆಗೆ ರಂಜಾನ್ ಹಬ್ಬ, ಈ 3 ಹಬ್ಬಗಳನ್ನು ವಿವಿಧ ಸಮುದಾಯದ ಅನೇಕ ಹಿರಿಯ ನಾಯಕರುಗಳನ್ನು ಕರೆದು ಅದರಲ್ಲೂ ಕೂಡ ನಮಗೆ ಯಾವಾಗಲೂ ದಿನನಿತ್ಯ ಸಹಾಯ ಮಾಡ್ತಕ್ಕಂಥ ಅಧಿಕಾರಿಗಳು ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ವರ್ಗಗಳ ಹಿರಿಯರನ್ನು ಮತ್ತು ಪ್ರಮುಖರನ್ನು ಕರೆದು ಈ 3 ಹಬ್ಬಗಳನ್ನು ನನ್ನ ಜೀವನದುದ್ದಕ್ಕೂ ಆಚರಣೆ ಮಾಡಬೇಕು ಅಂತ ನಾನು ಒಂದು ತೀರ್ಮಾನ ಮಾಡಿ ಈ ದುಂಬುದ ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಬಿಷಪೇರು ಡಾಕ್ಟರ್ ಅಲೋಷಿಯಸ್ ಡಿಸೋಜೇರು ಕ್ರಿಸ್ಮಸ್ ಪರ್ವ ಉದಿಪನ ಮಲ್ತೇರು. ಕ್ರಿಸ್ಮಸ್ ಕ್ರಿಸ್ತನ ಜನ್ಮದಿನ ಮಾತ ಧರ್ಮದಕ್ಲ ಒಂದಿನ ಆಚರಣೆ ಮಲ್ಪುಯಿರು ಕ್ರಿಸ್ತನ ಪುದರಡು ಸರ್ವೇರಿಗಳ ಎಡ್ಡೆಬ್ಬ ಬಯಕು ಎಂದು ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜ ಪಂಡಿರು. ಕ್ರಿಸ್ಮಸ್ ಅಂದರೆ ನೀವು ಮಾತ್ರ ಆಚರಣೆ ಮಾಡುವುದಲ್ಲ, ಎಲ್ಲರೂ ಆಚರಣೆ ಮಾಡ್ತಾರೆ. ಅದರಿಂದ ನಮ್ಮೆಲ್ಲರಿಗೆ ಕ್ರಿಸ್ಮಸ್ ಹಬ್ಬ ಹಾಗೂ ಯೇಸು ಕ್ರಿಸ್ತರ ಜನ್ಮದಿನ ಬಹಳ ಸಂತೋಷಭರಿತವಾದು ಎಂಬುದಾಗಿ ಅವರು ಆ ಸಮಯದಲ್ಲಿ ಹೇಳಿದರು. ಕ್ರಿಸ್ಮಸ್ ಕ್ರಿಸ್ತರ ಜನ್ಮದಿನ ಎಲ್ಲ ಧರ್ಮದವರು ಅದನ್ನು ಆಚರಿಸ್ತಾರೆ. ನಾವಿಲ್ಲಿ ಸೇರಿದವರು ಕ್ರೈಸ್ತರು ಮಾತ್ರವಲ್ಲ, ಇತರ ಧರ್ಮದವರು ಕೂಡ ಇಲ್ಲಿ ಇದ್ದಾರೆ. ನಾವು ಒಟ್ಟಿಗೆ ಸೇರಿ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲು ಇಲ್ಲಿ ಇದ್ದೇವೆ. ನಿಮ್ಮೆಲ್ಲರಿಗೆ ಪ್ರೀತಿಯಿಂದ ಕ್ರಿಸ್ತನ ನಾಮದಲ್ಲಿ ಶುಭಾಶಯಗಳನ್ನು ಸಂತೋಷದಿಂದ ಕೋರಲು ಇಚ್ಛಿಸುತ್ತೇನೆ. ತುಳು ಸಿನಿಮಾ ಬೊಕ್ಕ ನಾಟಕ ರಂಗದ ಮಲ್ಲ ಕಲಾವಿದರು ಅರವಿಂದ ಬೋಳಾರ್ಪ ತಿರ್ದು ನರಮಣಿ ಸೈತಿಂಡ ಮರಣ ಕೊನಗ ಬೊಡೇದಿ ತಡ್ಡೆ ಮುಟ್ಟ ಬರುವಾಲು ಬಂದುಲು ಬೇತ ಸಮುದಾಯದಕ್ಲು ಮಸಣ ಮುಟ್ಟ ಬರುವೇರು ಆಂಡ ಅಕೇರಿ ಮುಟ್ಟ ಮಸನಡು ಉಪ್ಪುನೆ ಪುನಃ ಪೊತ್ತವನಯ ಮಾತ್ರೆ ಅಂಚಾದು ಪುನಗ ಇಂಚ ಸೌಹಾರ್ದತೆಡು ಮಾತ ನಡತನ ಎಡ್ಡೆ ಎಂದು ಪಂಡೇರು. ಕೆಲವರು ಪಂಪೇರೆ ಉರಿಯ ಸೈತದ ಆಯೆ ಮರಣ ಶ್ಮಶಾನ ಉಪೋದು ಎತ್ತು ನೇಟೆ ಏರುಳ್ಳೇರೆಂದಿಕೇಂಡ ಬೊಡೆದಿ ಅಡೆ ತಡ್ಡೆ ತಡೆ ಮುಟ್ಟ ಬರ್ಪಲ್ಗೆ ಇಲ್ಲದ ತಡ್ಡೆ ಕಡತ್ತು ಬೊಕ್ಕ ಪುಂಜೋಕುಲು ಶ್ಮಶಾನ ಪೋಪುನ ಕ್ರಮ ಇಜ್ಜಿ ಅಡೆ ಮುಟ್ಟ ಬರ್ಪಲ್ಗೆ
ಐಡ್ದು ಬೊಕ್ಕ ಸ್ಮಶಾನ ಮುಟ್ಟ ಬಂದು ಮಿತ್ರೇರು ತಂದಾಂಡ ಪರಜಾತಕ್ಲು ಮಾತೆರ್ಲ ಸೇರೊಂದು ಅಡೆಮುಟ್ಟ ಕೋಡಿ ಎತ್ತಾವೇರು ಆಂಡ ಆಯನ ಪುನಃ ಕೌಂತದು ಅತ್ತಂದಾಂಡ ಪೊತ್ತಾದು ಕಡೆ ಮುಟ್ಟ ಏರು ಉಳ್ಳೇರೆಂದು ಕೇಂಡ ಆಯಗ ಗುರ್ತ ಅರ್ಥ ಇಜ್ಜಂದಿನ ಸ್ಮಶಾನಡು ಪುನಃ ಪೊತ್ತವನೇ ಮಾತ್ರ ಅಂಚಾದಿ ಆಪಲ ಮಾತಿರ್ಲ ನಮ್ಮ ಎನ್ನೋಡು ನಮ್ಮ ಪುಟ್ಟನಗ ದಾಲ ಪೂಜಾ ಕೊನೊನಗಲ ನಮ್ಮಡ ದಾಲ ಪೂಜೆ ಆನ ನಡುಟು ಬತ್ತಿನ ದಿನ ಇಂಚಿನ ಸೌಹಾರ್ದತೆ ನಡತನ್ನ ಮಾತ್ರ ಪೊರ್ಲು ನಮಗ ಜಾತಿ ನಮಕನ ಇದ್ದೀನಿ ಪುಟ್ಟನಗ ವಾ ಬಾಲೆಲ್ಲ ಪನ್ಪುಜಿ ಯಾನ ಇಂಚಿನ ಜಾತಿನ ಪುಟ್ಟದಪ್ಪೆ ಇದು ಅಂಚುಂತುಲೇಂದು ಪಂತು ಸೇರಿ ಅಂಚ ಸೌಹಾರ್ದತೆ ಕುಟುಂಬ ನೇನು ತೂನಗ ಹಿಂಗೆ ಭಾರಿ ಖುಷಿ ಆಪುಂಡು ಅರವಿಂದ ಬೋಳಾರೆಗ್ ತಮ್ಮನದ ಮರ್ಯಾದೆ ಮಲ್ತೀರು. ಕುಡ್ಲ ಆಕಾಶವಾಣಿದ ಈ ದುಂಬುದ ಉದ್ಘೋಷಕರು ವಿದ್ವಾಂಸರು ಮುದ್ದು ಮೂಡುಬೆಳ್ಳೆ, ಕೆಟಿಸಿ ಬಲ್ಮಠದ ಪ್ರಿನ್ಸಿಪಾಲ್ HM ವಾಟ್ಸನ್, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರ್ಕಾರ್ಯರು ಇಬ್ರಾಹಿಂ ಕೋಡಿಜಾಲ್, ಜಯವಂತಿ ಟೀಚರ್ ಪಾಲ್ದೆತುಂಡಿರು. ಐವಂಡಿ ಸೋಜಾ ಅಭಿಮಾನಿ ಬಳಗದ ನಾಗೇಂದ್ರ ಕುಮಾರ್ ಜಪ್ಪು ಮುಗೇರು ಬೊಕ್ಕ ಸದಸ್ಯರು ಒಟ್ಟುಗಿತ್ತೇರು. ಕ್ರಿಸ್ಮಸ್ ಕ್ಯಾರಲ್ ಸಂಗೀತ ಅಟ್ಟಣೆ ಆದಿತ್ತಂಡು. ರಬ್ಬರ್ ಮರದ ತುಂಡುಲಿನ ದಿಂಜಾ ಒಂದು ಪೋಂದಿತ್ತಿನ ಲಾರಿ ಮಗರದು ನಾಲ್ವೇರು ಜೀವಕಳವನ್ನ ಬೇಜಾರದ ಸಂಗತಿ ಸುಳ್ಯ ಕೈತಲ್ದ ಕಲ್ಲಪಳ್ಳಿ ನಡೆತದಂಡು. ನಾಲ್ವೇರೆಡು ಮೂವೇರಿನ ಮೋಹನ್ ನಾರಾಯಣ ಬುಕ್ಕ ಬಾಬು ಒಂದು ಗುರುತು ಮಲ್ತದಂಡು ಪಾಕ ಜನಕ್ಕೂ ಪೆಟ್ಟಾತಂಡು. ರಬ್ಬರ್ ಮರದ ತುಂಡುಲಿನ ಪಾಡೊಂದು ಪೋಂದಿತ್ತಿನ ಲಾರಿ ಮಗರದು ನಾಲ್ವೇರು ತೀರ್ನ ಬೇಜಾರದ ಸಂಗತಿ ಸುಳ್ಯ ಕೈತಲ್ದ ಕಲ್ಲಪಳ್ಳಿ ನಡೆತದಂಡು. ತೀರ್ನಕ್ಲೆಡು ಮೋಹನ್ ನಾರಾಯಣ ಬುಕ್ಕ ಬಾಬು ಪುದರ್ದ ಮೂವೇರಿನ ಗುರುತು ಮಲ್ತದಂಡು. ಒರಿಯನು ಗುರ್ತು ಪತ್ತದ ಜೇರು ಕಲ್ಲಪಳ್ಳಿದ ದೊಡ್ಡ ಮನೆ ಪನ್ಪನಲ್ತ ತುಂಡು ಮಲ್ಪೈನ ರಬ್ಬರ್ ಮರತ್ತ ತುಂಡುಲಿನ ಲಾರಿಡು ದಿಂಜಾದು ಕೇರಳದ ಪಾಣತ್ತೂರದಂಚಿ ಪೋಂದಿತ್ತಿನ ಪೊರ್ತುಡು ಲಾರಿ ಮಗರ್ದಂಡು. ಒಂದೆರಡು ಪಾಕ ಜನಕ್ಕೂ ಪೆಟ್ಟಾದಿತ್ತದು ಆ ಊರ್ದಗ್ಲಾಕ್ಲಿನ ಆಸ್ಪತ್ರೆಗೆ ಸೇರ್ಸಾದಿರು. ಲಾರಿ ಬ್ರೇಕ್ ಫೇಲ್ ಆಯ್ನ ಹಿಡ್ದವರ ಜಪ್ಪಂಕೆಲೆಡು ರಬಸುಡು ಪೋದು ತೀರ್ಥಮೇಟಿತ್ತಿನ ಇಲ್ಲ ಗುದ್ದುದು ಮಗರ್ದನದು ಊರ್ದಗ್ಲು ಮಾಹಿತಿ ಕೊಡ್ತೇರು. ಸುಳ್ಯ ಸಂಚಾರಿ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು. ಕಾಪು ಹೊಸದಾದ ಕಟ್ಟದ ಪುರಸಭೆ ಎಂಕ್ಲಿಗೆ ಅಧಿಕಾರ ತಿಕ್ಕದಜಿ ಕಾಪುದ ಅಭಿವೃದ್ಧಿಗಾದ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಗೆ ಓಟು ಕೊರ್ದು ಗೆಂದಾಲೆಂದು ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಕೇಂಡೊಂದಿರು. ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಸುದ್ದಿ ಮಾಧ್ಯಮದ ಒಟ್ಟುಗು ಪಾತಿರ್ದು ಕಾಪು ಪುರಸಭೆ ಓಟುಡು ಬಿಜೆಪಿದ ಅಭ್ಯರ್ಥಿಗಳನ್ನು ಗೆಂದಾವಡೊಂದು ಜನಕ್ಲೆಡ ಕೇಂಡೊಂದಿರು. ರಾಜ್ಯ ಬೊಕ್ಕ ಕೇಂದ್ರಡು ಸರ್ಕಾರ ಎಂಕ್ಲನೇ ಉಪ್ಪು ನಡೆದವರ ಕಾಪುದ ಮಾತ ಬುಳಿಚಲಿಗೆ ಅಡ್ಡಿ ಆಪುಜಿ 23 ವಾರ್ಡಲೆಡೆ ಎಂಕ್ಲಿನ ಅಭ್ಯರ್ಥಿಗಳನ್ನು ಪಂತದ ಕಲಕು ಜಪಡಾದಂಡು ಕಾಪುದ ಅಭಿವೃದ್ಧಿ ಅಗತ್ಯ ಉಂಡು ಕಾಪು ಹೊಸದಾದ ಕಟ್ಟದ ಪುರಸಭೆ ಎಂಗ್ಲಿಗೆ ಅಧಿಕಾರ ತಿಕ್ಕದಜಿ ಈ ಸರ್ತಿ ಕಾಪುದ ಜನ ಆಶೀರ್ವಾದ ಮಲ್ತಂಡ ಕಾಪುದ ಕಜವು ಇಲೆವಾರಿ ಸಮಸ್ಯೆ ಡ್ರೈನೇಜ್ ಬೊಕ್ಕ ನೀರ್ದ ಸಮಸ್ಯೆ ಸರಿ ಮಲ್ತುಣುವ ಎಂಕ್ಲಿನ ಅಭ್ಯರ್ಥಿಗಳನ್ನು ಗೆಂದಾದ ಕೋರ್ಲೆ ಎಂದು ಶೋಭಾ ಕರಂದ್ಲಾಜೆ ಕೇಂಡೊಂಡಿರು. ಕಾಪು ಪುರಸಭೆಯ ಚುನಾವಣೆ ನಡೀತಾ ಇದೆ. 23 ವಾರ್ಡ್ಗಳಲ್ಲಿ ನಡೆಯುವಂಥ ಈ ಚುನಾವಣೆಯಲ್ಲಿ 23 ಕಡೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ನಾವು ಹಾಕಿದ್ದೀವಿ. ಕಾಪುವಿನ ಅಭಿವೃದ್ಧಿಯ ಅಗತ್ಯ ಇದೆ. ಹೊಸದಾಗಿ ಆದಂಥ ಪುರಸಭೆ ಇದು. 5 ವರ್ಷಗಳ ಹಿಂದೆ ಕಾಂಗ್ರೆಸ್ ಈ ಒಂದು ಪುರಸಭೆಯನ್ನು ಹಿಡಿದಿತ್ತು. ನಮಗೆ ಇಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಇವತ್ತು ಕಸ ವಿಲೇವಾರಿ ಆಗಬೇಕು, ಡ್ರೈನೇಜ್ಗಳಾಗಬೇಕು, ಕುಡಿಯುವ ನೀರು ಬರಬೇಕು, ಹಲವಾರು ಜನ ಮನೆ ಇಲ್ಲದವರಿದ್ದಾರೆ, ಮನೆ ಕೊಡಬೇಕು, ಇಂಥ ರಸ್ತೆ ಕೆಲಸ ಆಗಬೇಕು, ಕಸ ವಿಲೇವಾರಿಯನ್ನು ಅತ್ಯಂತ ಚೆನ್ನಾಗಿ ಮಾಡಬೇಕು. ಇದು ನಮ್ಮ ಸಂಕಲ್ಪ. ಇವತ್ತು ನಮ್ಮ ಪ್ರಣಾಳಿಕೆ ಕೂಡ ಬಿಡುಗಡೆಯಾಗಿದೆ. ಈಗಾಗಲೇ ವಾರಾಹಿಯಿಂದ ಮತ್ತು ಪಾಪನಾಶಿಯಿಂದ ನೀರು ತರೋದಕ್ಕಾಗಿ ಪ್ಲ್ಯಾನಿಂಗ್ ರೆಡಿಯಾಗಿದೆ. ಅದಕ್ಕಾಗಿ ಕಾಪುವಿನ ಜನರಲ್ಲಿ ನಂದು ಒಂದೇ ವಿನಂತಿ, ಕಾಪುವಿನ ಅಭಿವೃದ್ಧಿಗಾಗಿ, ಕಾಪು ಪುರಸಭೆಯ ಅಭಿವೃದ್ಧಿಗಾಗಿ, ಇಲ್ಲಿರುವಂಥ ಜನವಾಸಿಗಳ ಮತದಾರರ ಅಭಿವೃದ್ಧಿಗಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಆಯ್ಕೆ ಮಾಡಿ. ಮೋದಿಯವರ ಸರ್ಕಾರ, ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಕಾಪುವಲ್ಲಿ ವಿಶೇಷವಾಗಿ ಇವತ್ತು ಆದ್ಯತೆ ಕೊಟ್ಟು ಈ ಕಾಪುವನ್ನು, ಯಾಕಂದರೆ ಇದೊಂದು ಕರಾವಳಿ, ಈ ಕರಾವಳಿ ಮತ್ತು ನಗರದ ಒಟ್ಟು ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ನಾವು ಬದ್ಧರಿದ್ದೀವಿ. ವಿದೇಶಡು ಉದ್ಯಮಿ ಆದಿತ್ಯನ ಓಡಿಪದ ಭಾಸ್ಕರ ಶೆಟ್ಟರಣಿಕೇರ್ನ ಕೇಸ್ದ ಪ್ರಧಾನ ದೂರು ಉಪ್ಪನ ರಾಜೇಶ್ವರಿ ಶೆಟ್ಟಿಗೆ ರಾಜ್ಯ ಹೈಕೋರ್ಟ್ ಜಾಮೀನು ಮಂಜೂರು ಮಲ್ತದಂಡು. ಬುಡಿದಿ ರಾಜೇಶ್ವರಿ ಶೆಟ್ಟಿ, ಮಗಿನ ಅಮನಿತ್ ಶೆಟ್ಟಿ, ಜೋಯಿಸಿ ಬೊಕ್ಕ ಪುರೋಹಿತೆ ನಿರಂಜನ ಭಟ್ಟನ ಒಟ್ಟು ಸೇರಿದು 2014 ಜುಲೈ 28 ಭಾಸ್ಕರ ಶೆಟ್ಟರಣಿಕೇರ್ದಿತ್ತೇರು.
ಪಿದೇದಿಶುಡು ಉದ್ಯಮಿ ಆದಿತ್ಯನ ಉಡಿಪುದ ಭಾಸ್ಕರ ಶೆಟ್ಟರಿನ ಕೆರ್ನ ಕೇಸಿದ ಪ್ರಧಾನ ದೂರು ಉಪನ ರಾಜೇಶ್ವರಿ ಶೆಟ್ಟಿಗೆ ಹೈಕೋರ್ಟ್ ಜಾಮೀನು ತಿಗದುಂಡು 2014 ಜುಲೈ 28 ಉದ್ಯಮಿ ಭಾಸ್ಕರ ಶೆಟ್ಟಿನ ಉಡಿಪುದ ಇಂದ್ರಾಡಿಡು ಉಪನಾರಿನ ಇಲ್ಲಡು ಅರಿನ ಬುಡಿದಿ ರಾಜೇಶ್ವರಿ ಶೆಟ್ಟಿ ಬೊಕ್ಕ ಮಗೆ ನವನಿತ ಶೆಟ್ಟಿ ಸೇರಿದು ಕಿರ್ದಿತ್ತೀರು ಪುರೋಹಿತಿ ನಿರಂಜನ ಭಟ್ಟನ ಒಟ್ಟು ಸೇರಿದು ಹೋಮದ ಗುರಿಕ್ ಪುಣಪಾಡ್ದು ಕೊತ್ತಾದಿತ್ತೀರು ಈ ಕೇಸಿಗೆ ಸಂಬಂಧ ಕರಿನ ಜೂಂಡು ಉಡಿಪು ಕೋರ್ಟು ಕೆರ್ನ ಕೇಸಿಡು ದೂರು ಉಪನ ರಾಜೇಶ್ವರಿ ಮಗೆ ನವನಿತ ಶೆಟ್ಟಿ ಬೊಕ್ಕ ರಾಜೇಶ್ವರಿನ ದೋಸ್ತಿ ನಿರಂಜನ ಭಟ್ಟಗೆ ಜೀವಾವಧಿ ಶಿಕ್ಷೆ ಪಾಡ್ದಿತ್ತಂಡೆ ಕೋರ್ಟ್ದ ತೀರ್ಪುನು ಪ್ರಶ್ನೆ ಮಲ್ತದು ರಾಜೇಶ್ವರಿ ಶೆಟ್ಟಿ ಹೈಕೋರ್ಟ್ಗೂ ಪೋದಿತ್ತಿದ್ದು ಹೈಕೋರ್ಟ್ ರಾಜೇಶ್ವರಿಗೆ ಜಾಮೀನು ಮಂಜೂರು ಮಲ್ತದಂಡೆ ವೇಗಸ್ ಫಿಲಮ್ಸ್ ಗುರುತು ಮೋರಡು ತಯಾರು ಮಲ್ತಿನ ಸಾಸ ನಿರ್ದೇಶಕರು ರಾಮ್ ಬಿ ಶೆಟ್ಟಿ ನಿರ್ದೇಶನದ ಏರೆಗಾವಿಯೇ ಕಿರಿಕಿರಿ ತುಳು ಸಿನಿಮಾದ ಕಡೀರ್ದ ಪ್ರದರ್ಶನ ಶುಕ್ರವಾರ ಕುಡ್ಲದ ಭಾರತ್ ಮಾಲ್ ನಡೆತಂಡೆ ಪ್ರಕಾಶ್ ಪಾಂಡೇಶ್ವರ ಪ್ರದರ್ಶನ ಉದಿಪನ ಮಲ್ತದು ಎಡ್ಡೆಪ್ಪು ಬಯಕೇರು ವೇಗಸ್ ಫಿಲಮ್ಸ್ ಗುರುತು ಮೋರಡು ತಯಾರು ಮಲ್ತನ ಕೋಸ್ಟಲ್ ವುಡ್ದ ಹಿರಿಯ ಪುದರ್ಪೋಯಿ ಸಾಸ ನಿರ್ದೇಶಕರು ರಾಮ್ ಬಿ ಶೆಟ್ಟಿ ನಿರ್ದೇಶನದ ಏರೆಗಾವಿಯ ಕಿರಿಕಿರಿ ತುಳು ಸಿನಿಮಾದ ಕಡೀರ್ದ ಪ್ರದರ್ಶನ ಶುಕ್ರವಾರ ಕುಡ್ಲನಗರದ ಭಾರತ್ ಮಾಲ್ ನಡೆತಂಡೆ ಸಿನಿಮಾ ತಯಾರು ಮಲ್ಪನಾರು ಪ್ರಕಾಶ್ ಪಾಂಡೇಶ್ವರ ತುಳರ್ ಪುತ್ತದು ಸಿನಿಮಾಗೂ ಎಡ್ಡೆಪ್ಪು ಬಯಕೇರು ಸಿನಿಮಾದ ಬಗೆಟ್ ರಾಮ್ ಶೆಟ್ಟಿ ಪಾತಿರ್ದು ಕೊರೋನಾ ಕಷ್ಟಕರಿದ್ದು ಏರೆಗಾವಿಯ ಕಿರಿಕಿರಿ ತುಳು ಸಿನಿಮಾ ಬಿಡುಗಡೆ ಆತಂಡು ಸಿನಿಮಾ ಅಭಿಮಾನಿಲು ಸಿನಿಮಾ ತೂದು ಉಮೇದು ಕೊರಡು ಒಂದು ಬಂಡೇರು ತೂರಾಗ ಹೆಂಗೆ ಬಾರಿ ಖುಷಿ ಆವೊಂದು ಬಂಡ ಎಡ್ಡೆ ಫಿಲಿಮ್ ಒಂಜಿ ರಿಲೀಸ್ ಆಪುನ ಆಯ್ತು ಒಂಜಿ ಪ್ರೀಮಿಯರ್ ಆಪುನೆಲ್ಲ ಒಂಜಿ ಗೌರವದ ವಿಷಯ ಆ್ಯಂಡ್ ಎಡ್ಡೆ ತೋಜುನೆ ಹೆಂಗೆ ಆ್ಯಂಡ್ ಈ ಸಿನಿಮಾ ನಡಪುನೆ ಜನಗಳು ಹೊರ ತೂದು ಪೋಂಡ ಮೌತ್ ಪಬ್ಲಿಸಿಟಿ ಮಲ್ಪುವೇರು ಸಿನಿಮಾ ಎಡ್ಡೆಂಡು ತೂಲೆ ಪಂಡದು ಅಂಚದು ಹೆಂಗೆ ಒಂಜಿ ಖುಷಿ ಉಂಟು ನೋಡಬೇಕು ಸಿನಿಮಾ ಚೆನ್ನಾಗಿ ಬಂದಿದೆ ಅವ್ರ ರಿಸಲ್ಟ್ ಕೂಡ ವೆಯ್ಟ್ ಮಾಡ್ತಾಯಿದ್ವಿ ಇಷ್ಟು ದಿನ ಎಕ್ಸಾಮ್ ಬರ್ತಿದ್ದೀವಿ ರಿಸಲ್ಟು ವೆಯ್ಟ್ ಮಾಡ್ತಾಯಿದ್ವಿ ನೋಡಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು ಫುಲ್ ಆಫ್ ಕಾಮಿಡಿ ಇದೆ ಸೊ ದುಡ್ಡು ಕೊಡೋರಿಗೆ ಅಂತ 100% ಲಾಸ್ ಅಂತ ಆಗಲ್ಲ ಚೆನ್ನಾಗಿ ಬಂದಿದೆ ಫ್ಯಾಮಿಲಿ ಎಲ್ಲರೂ ನೋಡ್ಬೋದು ಮತ್ತು ರಾಮ್ ಶೆಟ್ಟಿ ಸಿನಿಮಾ ನಿಮ್ಗೆ ಗೊತ್ತಲ್ವಾ ಸೊ ಬೇರೇನೂ ಹಾಕಲ್ಲ ಫುಲ್ ಆಫ್ ಕಾಮಿಡಿನೇ ಇದು ಸೊ ಅವ್ರ ಪಾಸ್ಟ್ ಮೂವಿಗಿಂತ ಡಿಫ್ರೆಂಟ್ ಆಗಿದೆ ಈ ಸಿನಿಮಾ ಫುಲ್ಲಾಗಿ ನೋಡ್ಬೋದು ಬಂದು ಸಿನಿಮಾ ನೋಡಿ ಆಶೀರ್ವಾದಿಸಿ ಅಷ್ಟೇ ಹೇಳಕ್ಕೆ ಏರೆಗಾವಿಯ ಕಿರಿಕಿರಿ ಸಿನಿಮಾದ ನಾಯಕಿ ಮೊಹಮ್ಮದ್ ನಜೀಮ್ ಬೊಕ ನಾಯಕಿ ನಟಿ ಐಶ್ವರ್ಯ ಹೆಗ್ಡೆ ಪಾತಿರ್ದು ಸಿನಿಮಾ ಬಿಡುಗಡೆ ಆಯ್ನ ಬಗೆಟ್ ಮೆಚ್ಚುಗೆ ತಿರಿಪಾರು awesome ಮಸ್ತ್ ಎಡ್ಡೆ ಆತುಂಡು ಫಿಲ್ಮ್ ಪ್ಲೀಸ್ ತೂನಾಗ ಗೊತ್ತಾಪುಂಡಿರೇಗ ತೋ ಫಿಲ್ಮ್ ತೂಲೆ ಬೊಕ್ಕ ರಿವ್ಯೂ ಕೊಲ್ಲಿ ಆ್ಯಕ್ಚುಲಿ ಮಸ್ತ್ ಟೈಮ್ ಬೊಕ್ಕ ಒಂಜಿ ತುಳು ಫಿಲ್ಮ್ ಉಂಡತೆ ಒಂಜಿ ಈ ಲೆವೆಲ್ಡ್ ಡೈರೆಕ್ಷನ್ ಬೈದಿನಿ ತೋ ಪ್ಲೀಸ್ ತೂಲೆ I'm feeling excited, a bit nervous because lockdown the book on the first release and hoping for the best. Pura jana mast bangad maldir. I hope it result baru pand. ಸಿನಿಮಾ ತಯಾರು ಮಲ್ತಿನ ರೋಷನ್ ಸಿನಿಮಾ ತಯಾರಿದ ಕಾರ್ಯಕಾರಿ ಸದಸ್ಯರ ನಿಧಿ ಹಿರಿಯ ಸಿನಿಮಾ ನಟಿ ಸರೋಜಿನಿ ಶೆಟ್ಟಿ ಕಲಾವಿದರೈನ ಸಂದೀಪ್ ಶೆಟ್ಟಿ ಸಾಯಿ ಕೃಷ್ಣ ಸಾಹಿತ್ಯ ಬೊಕ್ಕ ಪಾತ್ರಕತೆ ಬರೈನ ಶೇಖರ್ ಸೇರ್ನಂಚ ಸಿನಿಮಾ ರಂಗದ ಮುಖ್ಯಸ್ಥರು ಪಾಕಜನ ಪಾಲ್ದೊಂಡಿರು ನಮ್ಮ ಕುಡ್ಲ ಚಾನಲ್ದ ನಿರೂಪಕಿ ಸಂಧ್ಯಾ ಶೆನೆ ಈ ಸಿನಿಮಾದ ಬಗ್ಗೆ ಚಿಟ್ ಚಾಟ್ ನಡಪಾದಿತ್ತು ಐಕೆ ಸಿನಿಮಾ ಅಭಿಮಾನಿಗಳು ಎಡ್ಡೆ ಅಭಿಪ್ರಾಯ ತಿರಿಪಾದಿರು ಸೂಪರ್ ಫಿಲ್ಮ್ ಚೆನ್ನಾಗಿದೆ ಎಲ್ಲರೂ ನೋಡ್ಬೋದು ಒಳ್ಳೆ ಎಂಜಾಯ್ಮೆಂಟ್ ಇದು ಇತ್ತ ಒಂಜಿ ಪನ್ನಗ ಸ್ಟೋರಿ ಲೆಟ್ಟೆಂಡು ಒಂಬಕ್ಕ ಹಾಸ್ಯಕ್ಕೆ ಪೂರ ಮಸ್ತ್ ಒತ್ತು ಕೊಟ್ಟೇರು ಅರವಿಂದ್ ಬೋಡಾರ್ ಆವಡು ನೆನ್ಪಡೆಲ್ಲ ಆಡು ಹಾಸ್ಯಕ್ಕೆ ಮಸ್ತ್ ಒತ್ತು ಕೊಟ್ಟೇರು ಫಿಲ್ಮು ಬೊಕ್ಕ ನವೀನ್ ಪಟೇಲಿ ಮಸ್ತ್ ಡಿಫ್ರೆಂಟ್ ರೋಲು ಎಡ್ಡೆ ಮಲ್ದಿರಿ ಬೊಕ್ಕ ಸಾಯಿ ಕೃಷ್ಣ ರೋಲ್ ಮಸ್ತ್ ಎಡ್ಡೆಂಡು ಬೊಕ್ಕ ಹೀರೋ ಫಸ್ಟ್ ಆಫ್ ಆಲ್ ಫಸ್ಟ್ ಫಿಲ್ಮು ಮೋಸ್ಟ್ ಮಸ್ತ್ ಶೋಕ್ ಮಲ್ದಿರು ಮಸ್ತ್ ಅರಿಗೆ ಮಸ್ತ್ ಒಂದು ನನ್ನ ತುಳು ಫಿಲ್ಮ್ ಒಂಜಿ ಎಡ್ಡೆ ಕನ್ನಡ ಫಿಲ್ಮ್ಗಳ ರಿಪೋಲಿ ಎಡ್ಡೆ ಆ್ಯಕ್ಟರ್ ದೊಂಡ ಬೇನೆ ತಾತಂಡು ತೆಲ್ತಿದ್ದೆ ಒಂಜಿ ನೆಕ್ಸ್ಟ್ ಪೋನಾಗ ಒಂಜೆಲ್ಲ ಬಾಟ್ಲಿಗೆ ತೋಬನೆ ನೀರ್ದ ಅವಡು ತುಳು ಪಿಕ್ಚರ್ ಸೂಪರ್ ಪಿಕ್ಚರ್ ತುಲೆಕಂಡು ಮಸ್ತ್ ಜನ ಮನ್ಸ ತೂವೇರು ಫೈಟಿಂಗ್ ಒಂದು ಮಸ್ತ್ ಏರೆಗಾವಿ ಕಿರಿಕಿರಿ ಮಸ್ತ್ ಖುಷಿ ಆತಂಡೆ ರೋಷನ್ ಅವ್ರನ್ನ ನಿರ್ಮಾಣದ ಆತಂಡೆ ಭಾರಿ ಖುಷಿ ಜೋಕ್ಲೆ ಮಸ್ತ್ ಖುಷಿ ಆಪನ ಚಿತ್ರ ಮಾತೆಲ್ಲ ತೂದು ಸಪೋರ್ಟ್ ಅನ್ಬ್ಲೆ ಮಾತೆಲ್ಲ ಮೆಸೇಜ್ ಕೊಡುವಂಥ ಮೂವಿ ಆಗಿದೆ ಉತ್ತಮವಾಗಿದೆ ಅಣ್ಣ ಒಳ್ಳೆ ವಿಲನ್ ಪಾರ್ಟ್ ಮಾಡಿದ್ದಾನೆ ಒಳ್ಳೆ ಹಿಟ್ ಆಗಲಿ ಚೆನ್ನಾಗಿದೆ ಸೂಪರ್ ಎಡ್ಡ ಮೂವಿ ಮಾತ್ರ ಸ್ಟೋರಿ ಇರ್ತದೆ ಕಾಮಿಡಿ ಇರ್ತದೆ ಮಾತೆಲ್ಲ ಆಕ್ಟಿಂಗ್ ಇರ್ತದೆ ಹೀರೋ ವಿಲ್ಲನ್ ಮಾತೆಲ್ಲ ಬರ್ಲಾತದೆ ಮಾತೆಲ್ಲ ಇದೆ ಇಟ್ಸ್ ಎ ವರ್ತ್ ವಾಚಿಂಗ್ ಮೂವಿ ಕಲ್ಲೂಟಿ ಮಂತ್ರಜಾವದೆ ಪೊಸಪ್ಪೆ ಕೊರತಿ ಪೊಟ್ಟಲಜ್ಜಿ ಮಾಯಲಜ್ಜಿ ಇಂಚ
ಸ್ತ್ರೀ ಶಕ್ತಿ ಸತ್ತಿಲೆಡು ಒರ್ತಿ ಕಾರಣಿಕದ ಮಾಯಂದಲಾದಿದ್ದು ಗರೋಡಿಲೆಡು ಆರಾಧನೆ ನಡಪುಂಡು. ಕಂಕನಾಡಿ ಗರೋಡಿ ಜಾತ್ರೆಡು ಅಕ್ಕೇರಿದ ದಿನ ಬುಧವಾರ ರಾತ್ರಿ ಮಾಯಂದಲ್ ನೇಮ ನಡತ್ತಂಡು. ಕುಟ್ಲದ ಕಂಕನಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿಡು ಕರಿನ ಶನಿವಾರ ಕೊಡಿಯೆಡ್ದು ವರ್ಷಾದಿ ಜಾತ್ರೆ ಐನ ದಿನ ನಡೆತಂಡು. ಅಕ್ಕೇರಿದ ದಿನ ಬುಧವಾರ ರಾತ್ರಿ ಮಾಯಂದಾಲ್ ನೇಮ ನಡೆತಂಡು. ಭೂತಾರಾಧನೆದ ಮಾಮಲ್ಲ ಸತ್ಯ ನೆಗೆದು ತೋಜನ ತುಳುನಾಡಿಡು ಅವೇತು ಕಾರಣಿಕ ಮೆರಿಗಿನ ದೈವಲು ನಂಬಿಂಚಿ ಭಕ್ತರನ ಆರಬಾರದು ಒಂದು ಧರ್ಮ ರಕ್ಷಣೆ ಮಲ್ತೊಂದು ಬೈದ. ಕಲ್ಲುಟ್ಟಿ ಪೊಸಪ್ಪೆ ಕೊರತಿ ಮಂತ್ರಜಾವದೆ ಬೈಕಾಡ್ದಿ ಅಜ್ಜಿ ಬೆರಂತಲು ಮಾಯೋಲಜ್ಜಿ ಪೊಟ್ಟೋಲಜ್ಜಿ ಇಂಚ ಅವಿಯತು ಸ್ತ್ರೀ ಶಕ್ತಿಲೆಡು ಒರ್ತಿ ಮಾಯಂದಲಾದಿತ್ತದು ಗರೋಡಿಲೆಡು ಬೇತನೆ ಗುಂಡಗಟ್ಟದು ಬ್ರಹ್ಮ ಬೈದರ್ಲನ ಒಟ್ಟುಗು ನೇಮ ಕೊಡ್ದು ಆರಾಧನೆ ಮಲ್ತೊಂದು ಬೈದರು. ಕಂಕನಾಡಿ ಗರೋಡಿಡು ಮಾಯಂದಾಲ್ ನೇಮ ಭಾರಿ ಸಂಭ್ರಮೋಡು ನಡಪಾದು ಬೈದರ್ಲೆ ದರ್ಶನ ಆದ ಜಾತ್ರೆದ ಕುಡಿಚಾಯರು. ಊರು ಪರ ಊರ್ಲಿನ ಭಕ್ತರು ಪಾಲ್ದಿತ್ತೊಂದು ಮಾಯಂದಾಲ್ ಬೊಕ್ಕ ಕೋಟಿ ಚೆನ್ನೆಯರ್ನ ಇಂಬು ನಟ್ಟೊಂಡಿರು. ಕಾಪು ಪುರಸಭೆತ ಓಟ್ಕು ಕಾಂಗ್ರೆಸ್ ಬಿಜೆಪಿ ಸೇರಿದಂಚ ಪಕ್ಷಲು ಭಾರಿ ಪ್ರಚಾರ ಮಲ್ತೊಂದಿಲ್ಲ. ಶುಕ್ರವಾರ ಕೇಂದ್ರದ ಕೃಷಿ ಮಂತ್ರಿ ಶೋಭಾ ಕರಂದ್ಲಾಜೆ ಇಲ್ಲಿ ಇಲ್ಲಡೆಪೋದು ಬಿಜೆಪಿ ಪಕ್ಷದ ಅಭ್ಯರ್ಥಿಲಿನ ಬಗೆಟ್ ಪ್ರಚಾರ ಮಲ್ತಿರು. ಈ ಪೊರ್ತುಡು ಆರು ಸೂಪರ್ ಮಾರ್ಕೆಟ್ಗಳ ಪೋದಿತ್ತೇರು. ಕಾಪು ಪುರಸಭೆಗೆ ನಡಪೆರ ಉಪ್ಪುನ ಊಟದ ಪ್ರಚಾರ ಕಾರ್ಯ ದಿನೋಡು ದಿನ ಜೋರ ಒಂದುಂಡು. ಶಾಸಕರು ಮಂತ್ರಿಯರು ಇಂಚ ಜನಪ್ರತಿನಿಧಿಗಳು ಭಾರಿ ಪ್ರಚಾರ ಮಲ್ತೊಂದುಲ್ಲೇರು. ಕಾಂಗ್ರೆಸ್ ಬೊಕ್ಕ ಬಿಜೆಪಿ ಓಟದ ಕಲೋಟು ಪ್ರಧಾನ ಪಕ್ಷಲು ಆದಿತ್ತದು. ಕಾಪು ಪುರಸಭೆಟ್ ನನಲ ಸಾಲ್ದ ಅಧಿಕಾರ ಪತ್ತೆರ ಪುಣೆ ಒಂದುಲ್ಲ. ಕೇಂದ್ರ ಕೃಷಿ ಮಂತ್ರಿ ಶೋಭಾ ಕರಂದ್ಲಾಜೆ ಕಾಪು ಪರಿಸರಡು ಇಲ್ಲಿ ಇಲ್ಲಡೆಪೋದು ಪಕ್ಷದ ಅಭ್ಯರ್ಥಿಲಿನ ಪ್ರಚಾರಡು ಪಾಲ್ದೆತೊಂಡೇರು. ಓಟದ ಪ್ರಚಾರದ ಪೊರ್ತುಡು ಒಂತೆ ಪುರ್ಸೊತ್ತು ಮಲ್ತೊಂದು ಸೂಪರ್ ಮಾರ್ಕೆಟ್ಗೆ ಪೋಯಿರು. ಬಿಜೆಪಿ ಮಹಿಳಾ ಮೋರ್ಚಾದ ಸದಸ್ಯರು ಒಟ್ಟುಗಿತ್ತೇರು. ಬಂಟ್ವಾಳ ತಾಲೂಕದ ಶ್ರೀ ಮಂತ್ರದೇವತೆ ಕೊರಗಜ್ಜ ಕ್ಷೇತ್ರ ರಾಯಿ ಕೈತ್ರೋಡಿಡು ಶುಕ್ರವಾರ ರಾತ್ರಿ ಕಟೀಲ್ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ನಡತ್ತಂಡು. ಲೋಕೇಶ್ ಕೈತ್ರೋಡಿ ಬೊಕ್ಕ ಆರಿನ ಬುಡೆದಿ ಸೇವಾರ್ಥವಾದ ಆಟ ಆಟಣೆ ಮಲ್ತಿತ್ತೇರು. ಯಕ್ಷಗಾನ ಆಟ ಪಂಡ ತುಳುನಾಡ ಜನಕ್ಲೆಗು ಜೀವ ಪುರಾಣ ಗೇನ ದಿಂಜಾದು ನರಮಾಣಿ ಎಡ್ಡೆ ಸಾದಿಡ್ ನಡಪುನಂಚ ಮಲ್ಪನ ಆಟನು ಸಂಘ ಸಂಸ್ಥೆಲು ಹವ್ಯಾಸಿಯಾದತ್ತಂಡ ಆಟದ ಮೇಲುಲೆಡ್ದು ನಡಪಾವೇರು. ಎಂಚಿತ್ತಿ ದೇವಸ್ಥಾನದ ಆಟ ಗೊಬ್ಬ ಒಂದು ಪರಕ್ಕೆ ಪಂಡದ ಆಟ ಗೊಬ್ಬವೇರು. ಅಂಜನೆ ಶ್ರೀ ಮಂತ್ರದೇವತೆ ಕೊರಗಜ್ಜ ಕ್ಷೇತ್ರ ರಾಯಿ ಕೈತ್ರೋಡಿ ಬಂಟ್ವಾಳ ತಾಲೂಕು ಮುಲ್ಪ ಶುಕ್ರವಾರ ರಾತ್ರಿ ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡೆದು ಶ್ರೀದೇವಿ ಮಹಾತ್ಮೆ ಆಟ ಆಟಣೆ ಮಲ್ತಿತ್ತೇರು. ಲೋಕೇಶ್ ಕೈತ್ರೋಡಿ ಕ್ವಾರ್ಟರ್ಸ್ ರಾಯಿ ಬೊಕ್ಕಾರಿನ ಬುಡೆದಿ ಸೇವಾರ್ಥವಾದ ಕಟೀಲ್ ಮೇಳದ ಈ ಆಟ ನಡಪಾಯರು.
ಊರ ಬೊಕ್ಕ ಸುತ್ತಮುತ್ತದ ಆಟದ ಅಭಿಮಾನಿಗಳು, ಕಟೀಲ್ದ ಭಕ್ತಿರು, ಲೋಕೇಶರ್ನ ಕುಟುಂಬದಕ್ಲು ಚೌಕಿಡು ಆಟ ಮೇಳದ ದೇವೇರ್ನ ಇಂಬು ನಟ್ಟೊಂದು ಪ್ರಸಾದದ ತಂದು ಶ್ರೀದೇವಿ ಮಹಾತ್ಮೆ ಆಟ ತುಯಿರಿ. ಆಮೇಲೆ ಕುಡ್ದದ್ದು ನಾವು ಯಾವುದು ಅಮೂಲು, ಯಾವುದು ಅಮೂಲ್ ಕುಡ್ದದ್ದು, ಅಮಲ್ ಕುಡ್ತಾರೆ. ಹೌದು, ಈಗೊಂದು ದುರಭ್ಯಾಸ ಉಂಟಲ್ಲ. ನಾನೊಬ್ಬನೇ ಅಲ್ಲ, ಮತ್ತೆ ನಿಮ್ಮ ಗಂಡನಿಗೆ ಸ್ವಲ್ಪ ಕೊಟ್ಟಿದ್ದೇನೆ. ನಮ್ಮ ಕೈಗೆ ಬಂದಿದೆ, ಸಂತೋಷ. ಓಹೋ, ಅಂದ್ರೆ ಯಾವಾಗಲೂ ಕುಡಿಯುವುದಿಲ್ಲ? ಯಾವಾಗಲೂ ಕುಡಿಲಿಕ್ಕಿಲ್ಲ, ಇವತ್ತೊಂದೇ ದಿವಸ ಕೊಟ್ಟದ್ದು. ಇನ್ನು ಕುಡಿಲಿಕ್ಕೆ ನಿಮ್ಮ ಗಂಡ ಇಲ್ಲ? ಏನ ನಿಮ್ಮ ಗಂಡ ಇನ್ನು ಕುಡಿಲ್ಲ? ಯಾವುದೇ ದುರಭ್ಯಾಸ ಅವ್ರಿಗಿಲ್ಲ, ನೀನು ಹೇಳಿಕೊಡುದು ಅವರಿಗೆ. ಅಲ್ಲ, ನಮ್ಮ ಸಂತ ರಭಸದಲ್ಲಿ ಮುಂದಕ್ಕೆ ಬಂದು ಹೌದೇ ಬಿಸಿದ ರಭಸಕ್ಕೆ ನಿಮ್ಮ ಗಂಡ ತಬಕ್ಕಂತ ಅವರಿಗೆ ಏನಾಗಲಿಲ್ಲ. ಅಯ್ಯೋ, ರಕ್ತ ಸೋರಿ ಸೋರಿ ಕಾರಿ ಕಾರಿ ನಿಮ್ಮ ಗಂಡ ಸತ್ತೇ. ನಿಮ್ಮ ಕಳ್ಳಲ್ಲಿ ರಕ್ತಗಳಿರು ಮಾಡಿ ಪರಿಸಲು ಸೇಡಿಗೆ ಪ್ರತಿಸೇಡು ಸೇರಿಸಿ ತೀರಿಸುತ್ತೇನೆ. ಯಾರಲ್ಲಿ ಹೇಳುವುದು, ಅನ್ಯರಲ್ಲಿ ಹೇಳುವುದಲ್ಲ. ನನ್ನ ಮಗನಿದ್ದನಲ್ವೇ, ಅದನ್ನೇ ಕರೆದು ಹೇಳಬೇಕು. ಅವನನ್ನೇ ಕರೆಯುತ್ತೇನೆ, ಮಗನೇ ಮಗ, ಬಾ ಮಗನೇ, ಬಾ ಕಂದ. ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಓಡಾಡಿಕೊಂಡು ಬಂದೆ. ಯಾಕೆಮ್ಮ ಕಣ್ಣೀರು, ಏನಾಯಿತಮ್ಮ? ವಂಚನೆ ಮೋಸದಿಂದ ನಿನ್ನ ತಂದೆಯಲ್ಲೂ ನನ್ನ ತಂದೆಯನ್ನು ಭೂಷಣ ವಸನ ಅರ್ಪಿಸಲು ಈ ರೀತಿಯಾಗಿ ಗತಿ ಸೌಂದರ್ಯ ಬೇಕಾದರೆ ನನಗೆ ಮತ್ತು ನಿನಗೆ ಉದ್ದೇಶ ಏನಿದೆ? ನಿನ್ನ ಕಣ್ಮುಂದೆ ನಿಂತ ಸಮಾನ ಮಾಲಿನಿಯ ಜಾತ ಇತ್ತೆ ಕುಡೂರ ಮುಖ್ಯಾಂಶಗಳು. ಐವನ್ ಡಿಸೂಜ ದುಂಬಾಳ್ತಿಡು ಕುಡ್ಲಡ್ ಸೌಹಾರ್ದ ಕ್ರಿಸ್ಮಸ್ ಕೂಟ ಕ್ರಿಸ್ತನ ಪುದರ್ಡ್ ಸರ್ವೇರಿಗಳ ಎಡ್ಡೆ ಬಯಕುವೆ ಡಾಕ್ಟರ್ ಅಲೋಷಿಯಸ್ ಪೌಲ್ ಡಿಸೋಜ. ಸುಳ್ಯದ ಕಲ್ಲಪಳ್ಳಿಡು ರಬ್ಬರ್ ಮರ ಸಾಗವಂದಿನ ಲಾರಿ ಪತ್ತದ ಮಲ್ಲವಗಡ ಇಲ್ಲಗ ಗುದ್ದುದು ಮಗ್ರನ ಲಾರಿ ನಾಲ್ವೇರು ತೀರ್ದು ಪಾಕಜನಕು ಪೆಟ್ಟು. ಕಾಪು ಹೊಸದಾದ ಕಟ್ಟದ ಪುರಸಭೆಟ್ ಎಂಗ್ಲಿಗ್ ಅಧಿಕಾರ ತಿಕ್ಕದಿಜ್ಜಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಗೆ ಓಟು ಕೊರತೆಗೆಂದಾಲೆ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ.
ರಾಯಿ ಕೈತುಡಿದ ಶ್ರೀ ಮಂತ್ರದೇವತೆ ಕೊರಗಜ್ಜ ಕ್ಷೇತ್ರಡು ಕಟೀಲ್ ಮೇಳದ ಶ್ರೀದೇವಿ ಮಹಾತ್ಮೆ ಆಟ ಕಂಕನಾಡಿ ಗರೋಡಿ ಜಾತ್ರೆಡು ಮಾಯಂದಾಲ್ ನೇಮದ ಪೊರ್ಲು ತಿರ್ಲಿ ಇಡಗಿನಿತ ನಮ್ಮ ಕುಡ್ಲಾತಳು ವಾರ್ತೆಲು ಮುಗಿಂಡೆ ನನಲಾತು ಸುದ್ದಿ ಬೊಕ್ಕ ಮನರಂಜನೆಗ ತೂವೊಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊಮ್ಮೆಲ್